ಅದು ಬೆಳಗ್ಗೆ ಸುಮಾರು 7:45 ರಾಜಣ್ಣ ಮತ್ತು ಇಮಾಮ್ ಸಾಬ್ ಎಂದಿನಂತೆ ತಮ್ಮ ಮನೆಯಿಂದ ಫ್ಯಾಕ್ಟರಿಗೆ ಹೋಗುವಾಗ ರೈಲ್ವೆ ಹಳಿಯನ್ನ ದಾಟಬೇಕಾಗಿತ್ತು. ಇಬ್ಬರು ಒಂದು ಫ್ಯಾಕ್ಟರಿಯಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಹೆಚ್ಚಾಗಿ ಟ್ರೈನ್ಗಳು ಬರುತ್ತಿರಲಿಲ್ಲ. ಹೀಗಾಗಿ ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ರೈಲ್ವೆ ಹಳಿಗಳನ್ನ ದಾಟುತ್ತಿದ್ದರು. ಇನ್ನೇನು ರೈಲ್ವೆ ಹಳಿಯನ್ನು ದಾಟಬೇಕೆನ್ನುವಷ್ಟರಲ್ಲಿ ಅವರಿಗೆ ದೂರದಲ್ಲಿ ವಿಚಿತ್ರವಾದಂತಹ ಒಂದು ಮೂಟೆ ಕಂಡು ಬಂದಿದೆ. ದೂರದಿಂದ ನೋಡಿದಾಗಲೇ ಅವರಿಗೆ ಆ ಮೂಟೆಯ ಬಣ್ಣ ಕಂಡು ಇಬ್ಬರು ಆಶ್ಚರ್ಯಪಟ್ಟಿದ್ದರು. ಯಾರು ಯಾಕೆ ಹೀಗೆ ಒಂದು ಮೂಟೆಯನ್ನ ರೈಲ್ವೆ ಹಳಿಗಳ ಮಧ್ಯೆ ಇಟ್ಟು ಹೋಗಿದ್ದಾರೆ ಅಂತ ಅವರಿಗೆ ಕಳವಳವಾಗಿತ್ತು. ಯಾವುದಕ್ಕೂ ಹತ್ತಿರ ಹೋಗಿ ಮೊದಲು ಪರೀಕ್ಷೆ ಮಾಡೋಣ ಅಂತ ಇಮಾಮ್ ಮತ್ತು ಆಮೇಲೆ ರಾಜಣ್ಣ ಹೋಗಿದ್ದಾರೆ. ಆದ್ರೆ ಆ ಮೂಟೆಯ ಬಣ್ಣ, ಅದರ ಆಕಾರ ಕಂಡು ಇಬ್ಬರು ಬೆಚ್ಚಿ ಬಿದ್ದಿದ್ದರು. ತಕ್ಷಣವೇ ಅವರು ಹತ್ತಿರದ ರಪ್ತಾಡು ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ. ಹಾಗೂ ಪೊಲೀಸರು ಬರುವವರೆಗೂ ಅದನ್ನ ಇಬ್ಬರು ಕೂಡ ಮುಟ್ಟಿರುವುದಿಲ್ಲ. ಅಷ್ಟಕ್ಕೂ ಆ ರೈಲ್ವೆ ಹಳಿಯ ಮಧ್ಯೆ ಮೂಟೆಯನ್ನ ಯಾರು ಇಟ್ಟಿದ್ದರು, ಯಾಕೆ ಇಟ್ಟಿದ್ದರು ಅನ್ನುವುದು ನಿಜಕ್ಕೂ ಒಂದು ಆತಂಕಕರ ವಿಷಯವಾಗಿತ್ತು. ಸ್ನೇಹಿತರೆ, ಈ ನಿಗೂಢ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವಂತಹ ಒಂದು ಸತ್ಯ ಘಟನೆಯಾಗಿದೆ. ಅದು ಸುಮಾರು 8:30 ಪೊಲೀಸರ ಜೀಪು ಅಲ್ಲಿಗೆ ಬಂದಿದೆ. ಅಲ್ಲಿಗೆ ಬಂದಂತಹ ಡ್ಯೂಟಿ ಆಫೀಸರ್ ನಿರಂಜನ್ ನೇರವಾಗಿ ಇಮಾಮ್ ಸಾಬ್ ಮತ್ತು ರಾಜಣ್ಣ ಅವರನ್ನ ವಿಚಾರಿಸಿದ್ದಾರೆ. ಆಗ ರಾಜಣ್ಣ ಮತ್ತು ಇಮಾಮ್ ಇಬ್ಬರು ನಡೆದ ವಿಷಯವನ್ನ ಹೇಳಿದ್ದಾರೆ. ಹಾಗೂ ತಾವು ಯಾವಾಗ ಅದನ್ನ ನೋಡಿದೀವಿ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನ ಇನ್ಸ್ಪೆಕ್ಟರ್ ನಿರಂಜನ್ಗೆ ಕೊಟ್ಟಿದ್ದಾರೆ. ಕೊನೆಗೆ ಪೊಲೀಸರ ತಂಡ ಮೆಲ್ಲಗೆ ಆ ಮೂಟೆಯನ್ನ ಬಿಚ್ಚಿ ತೆಗೆದಾಗ ಇನ್ಸ್ಪೆಕ್ಟರ್ ನಿರಂಜನ್ ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ದರು. ಕಾರಣ ಅದರಲ್ಲಿ ಇದ್ದಿದ್ದು ಒಂದು ಹೆಣ್ಣಿನ ಶವ. ಆದ್ರೆ ಅದು ಯಾರು ಅಂತ ಗೊತ್ತಾಗದ ಹಾಗೆ ಆ ಹೆಣ್ಣನ್ನ ಬರ್ಬರವಾಗಿ ಕೊಂದು ಹಾಕಲಾಗಿತ್ತು. ಅಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅವನ ಪೇದೆಗಳು ಆ ಚೀಲವನ್ನ ತೆಗೆದುಕೊಂಡು ಹೋಗಿ ಆ ಹೆಣವನ್ನ ಆ ಚೀಲದಿಂದ ಹೊರಗೆ ತೆಗೆದಿದ್ದಾರೆ. ಅದನ್ನು ನೋಡಿದಾಗ ಪೊಲೀಸರಲ್ಲದೆ ಇಮಾಮ್ ಹಾಗೂ ರಾಜಣ್ಣ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಅದು ರಾಜಣ್ಣ ಪ್ರೀತಿಸುತ್ತಿದ್ದ ಹುಡುಗಿ ಸುನಿತಾಳ ದೇಹವಾಗಿತ್ತು. ಹೌದು, ರಾಜಣ್ಣ ಮತ್ತು ಸುನಿತಾ ಕಾಲೇಜು ದಿನಗಳಿಂದಲೇ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಆದರೆ ಈ ವಿಷಯ ಮಾತ್ರ ತನ್ನ ಸ್ನೇಹಿತ ಇಮಾಮ್ ಸಾಬ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಗುಪ್ತವಾಗಿ ಓಡಿ ಹೋಗಿ ಇಬ್ಬರು ಮದುವೆ ಆಗಬೇಕೆಂದು ನಿರ್ಧಾರ ಕೂಡ ಮಾಡಿಕೊಂಡಿದ್ದರು. ಇದೆಲ್ಲ ವಿಷಯ ಗೊತ್ತಿದ್ದು ಕೇವಲ ರಾಜಣ್ಣನ ಸ್ನೇಹಿತ ಇಮಾಮ್ ಸಾಬ್ಗೆ ಮಾತ್ರ. ಆದ್ರೆ ಸುನಿತಾಳನ್ನು ಯಾರು ಹೀಗೆ ಕೊಂದರು ಅನ್ನೋದು ರಾಜಣ್ಣ ಹಾಗೂ ಇಮಾಮ್ಗೆ ದೊಡ್ಡ ಆಘಾತವೇ ಆಗಿತ್ತು. ದೇಹವನ್ನು ಕಂಡು ರಾಜಣ್ಣ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ್ದ ಮತ್ತು ಅಲ್ಲಿಯ ಪಕ್ಕದಲ್ಲಿ ವಾಂತಿ ಕೂಡ ಮಾಡಿಕೊಂಡಿದ್ದಾನೆ. ಪೊಲೀಸರಿಗೆ ರಾಜಣ್ಣನ ಕಂಡು ಯಾಕೋ ಈ ವ್ಯಕ್ತಿ ಇಷ್ಟೊಂದು ಎಮೋಷನಲ್ ಆಗಿದ್ದಾನೆ ಅಂತ ಇನ್ಸ್ಪೆಕ್ಟರ್ ನಿರಂಜನ್ಗೆ ರಾಜಣ್ಣನ ಮೇಲೆ ಕೊಂಚ ಅನುಮಾನ ಕೂಡ ಬಂದಿತ್ತು. ಯಾವುದಕ್ಕೂ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಟ್ಟು ಇನ್ಸ್ಪೆಕ್ಟರ್ ನಿರಂಜನ್ ರಾಜಣ್ಣ ಮತ್ತು ಇಮಾಮ್ ಸಾಬರನ್ನ ತಮ್ಮ ಜೊತೆ ಪೊಲೀಸ್ ಠಾಣೆಗೆ ಬರಬೇಕಾಗುತ್ತದೆ, ಯಾಕಂದ್ರೆ ನೀವೇ ಇದನ್ನ ಮೊದಲೇ ನೋಡಿದವರು, ಹೀಗಾಗಿ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡು ಆಮೇಲೆ ನೀವು ಹೋಗಬಹುದು ಅಂತ ಇಬ್ಬರನ್ನ ಜೀಪ್ ನಲ್ಲಿ ಹತ್ತಿಸಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ರಾಜಣ್ಣನ ದುಃಖ ಮಾತ್ರ ಕಡಿಮೆ ಆಗಿರಲಿಲ್ಲ. ಪೊಲೀಸರು ಇಮಾಮ್ ಮತ್ತು ರಾಜಣ್ಣನನ್ನ ಕೂಡಿಸಿ ವಿಚಾರಿಸಿದಾಗ ರಾಜಣ್ಣ ಸುನಿತಾ ಮತ್ತು ಅವನ ಮಧ್ಯೆ ಇದ್ದ ಪ್ರೇಮದ ಬಗ್ಗೆ ಹೇಳಿದ್ದಾನೆ. ತಾವಿಬ್ಬರು ಕಾಲೇಜು ದಿನಗಳಿಂದಲೇ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುತ್ತಿದ್ದೆವು. ನನಗೆ ಕೆಲಸ ಸಿಕ್ಕ ಮೇಲೆ ಇಬ್ಬರು ಮದುವೆಯಾಗಬೇಕೆಂದು ಪ್ಲಾನ್ ಮಾಡಿದ್ದೆವು. ಇಬ್ಬರ ಮನೆಯಲ್ಲಿಯೂ ಈ ವಿಷಯ ಗೊತ್ತಿರಲಿಲ್ಲ. ಆದ್ರೆ ತನ್ನ ಪ್ರಾಣ ಸ್ನೇಹಿತನಾದಂತಹ ಇಮಾಮ್ ಸಾಬ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿತ್ತು. ಅವನೇ ನಮಗೆ ಸಹಾಯ ಮಾಡುತ್ತೇನೆ ಅಂತ ಕೂಡ ಹೇಳಿದ್ದ. ಆದ್ರೆ ರೈಲ್ವೆ ಹಳಿಯ ಮೇಲೆ ಈ ರೀತಿ ಸುನಿತಾಳ ಶವವನ್ನು ಕೊಂಡು ತನಗೆ ಆಶ್ಚರ್ಯವಾಗಿದೆ ಅಂತ ರಾಜಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ಇಮಾಮನನ್ನ ಪೊಲೀಸರು ಮುಂದೆ ವಿಚಾರಿಸಿದ್ದಾರೆ. ತನಗೆ ರಾಜಣ್ಣ ಹಾಗೂ ಸುನಿತಾಳ ಪ್ರೀತಿಯ ಬಗ್ಗೆ ಗೊತ್ತಿತ್ತು. ಅವರಿಬ್ಬರನ್ನ ಮದುವೆ ಮಾಡಿಸಬೇಕೆಂದು ಕೂಡ ನನ್ನ ಧ್ಯೇಯವಾಗಿತ್ತು ಅಂತ ಹೇಳಿದ್ದಾನೆ. ಆದ್ರೆ ಅವಳ ಸಾವಿಗೆ ಏನು ಕಾರಣ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ನುಡಿದಿದ್ದಾನೆ. ಪೊಲೀಸರಿಗೆ ಈ ಕೇಸು ನಿಜಕ್ಕೂ ಈಗ ಜಟಿಲವಾಗಿತ್ತು. ಆದ್ರೆ ಅವರಿಗೆ ಎಲ್ಲೋ ಸುನಿತಾಳ ಸಾವಿಗೂ ಹಾಗೂ ರಾಜಣ್ಣ ಮತ್ತು ಇಮಾಮ್ ಇಬ್ಬರ ಮಧ್ಯೆ ಕನೆಕ್ಷನ್ ಇರಬಹುದು ಅಂತ ಸಂಶಯ ಹುಟ್ಟಿತ್ತು. ಹೀಗಾಗಿ ಪೊಲೀಸರು ರಾಜಣ್ಣ ಮತ್ತು ಇಮಾಮನನ್ನ ಬೇರೆ ಬೇರೆ ಸೆಲ್ ನಲ್ಲಿ ಹಾಕಿ ವಿಚಾರಣೆ ಮಾಡಲು ಮುಂದಾಗುತ್ತಾರೆ. ಕೊನೆಗೆ ರಾಜಣ್ಣ
ಸುನಿತಾಳನ್ನು ಯಾವಾಗ ಭೇಟಿಯಾಗಿದ್ದೆ ಅಂತ ಕೇಳಿದಾಗ ತಾನು 2 ದಿನಗಳ ಹಿಂದೆ ಅನಂತಪುರದ ಒಂದು ಹೋಟೆಲ್ನಲ್ಲಿ ಭೇಟಿಯಾಗಿದ್ದೆವು. ಇಬ್ಬರು ಸೇರಿ ಊಟ ಮಾಡಿದ್ದೆವು. ಆಮೇಲೆ ಅವಳು ತನ್ನ ಮನೆಗೆ ಹೋಗಿದ್ದಳು. ನಾನು ನನ್ನ ಮನೆಗೆ ಬಂದಿದ್ದೆ ಅಂತ ರಾಜಣ್ಣ ಹೇಳಿದ್ದಾರೆ. ಮುಂದೆ ಇನ್ಸ್ಪೆಕ್ಟರ್ ನಿರಂಜನ್ ಇಮಾಮನನ್ನ ಇನ್ನೊಂದು ಸೆಲ್ನಲ್ಲಿ ನೀನು ಯಾವಾಗ ಸುನಿತಾಳನ್ನ ಭೇಟಿಯಾಗಿದ್ದೆ ಅಂತ ಕೇಳಿದ್ದಾರೆ. ಆಗ ಇಮಾಮ್, ಇಲ್ಲ ಸರ್, ನಾನು ಸುನಿತಾಳನ್ನ ಇತ್ತೀಚೆಗೆ ಭೇಟಿಯಾಗಿಲ್ಲ. ರಾಜಣ್ಣನೇ ಎಲ್ಲವನ್ನ ನನಗೆ ಹೇಳುತ್ತಿದ್ದ. ಹೇಗಾದ್ರೂ ಮಾಡಿ ಅವರನ್ನ ಮದುವೆ ಮಾಡಿಸಬೇಕೆನ್ನುವುದು ನನ್ನ ನಿರ್ಧಾರವಾಗಿತ್ತು ಅಷ್ಟೇ. ನಾನು ಯಾವತ್ತು ಖುದ್ದಾಗಿ ಒಬ್ಬನೇ ಸುನಿತಾಳನ್ನ ಯಾವತ್ತು ಭೇಟಿಯಾಗಿಲ್ಲ ಅಂತ ಹೇಳಿದ್ದಾನೆ. ಪೊಲೀಸರಿಗೆ ಈಗ ನಿಜಕ್ಕೂ ಈ ಕೇಸ್ ಮೇಲೆ ಹಿಡಿತ ತಪ್ಪಲು ಪ್ರಾರಂಭವಾಗಿತ್ತು. ಹೀಗಾಗಿ ರಾಜಣ್ಣ ಮತ್ತು ಇಮಾಮ್ ಬಳಿ ಇದ್ದ ಮೊಬೈಲ್ ಅನ್ನ ತೆಗೆದುಕೊಂಡಿದ್ದಾರೆ ಹಾಗೂ ಅವರ ಕಾಲ್ ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡಿದ್ದಾರೆ. ಆಗ ಇಮಾಮ್ ಫೋನ್ ನಲ್ಲಿ ಸುನಿತಾಳ ನಂಬರ್ ಕೂಡ ಇರಲಿಲ್ಲ ಹಾಗೂ ಅವನು ಯಾವತ್ತೂ ಕೂಡ ಅವಳಿಗೆ ಫೋನ್ ಕೂಡ ಮಾಡಿರಲಿಲ್ಲ ಅನ್ನೋದು ಇದರಿಂದ ಗೊತ್ತಾಗಿತ್ತು. ಆದರೆ ರಾಜಣ್ಣ ಮಾತ್ರ ಸುನಿತಾಳ ಜೊತೆ ಪ್ರತಿನಿತ್ಯ ಮಾತನಾಡುವುದು ಫೋನ್ ಕಾಲ್ ಮೂಲಕ ಗೊತ್ತಾಗಿತ್ತು ಹಾಗೂ ಅವನು ಕೊನೆಯದಾಗಿ ಡಿಸೆಂಬರ್ 7 ಸಾಯಂಕಾಲ 5 ಗಂಟೆಗೆ ಅವರಿಬ್ಬರ ನಡೆದ ಕೊನೆಯ ಫೋನ್ ಆಗಿತ್ತು. ತದನಂತರ ಅವಳು ತನ್ನ ಸ್ನೇಹಿತೆ ಮನೆಗೆ ಹೋಗುತ್ತಿದ್ದೇನೆ ಹಾಗೂ ಫೋನ್ ಮಾಡಲು ಆಗುವುದಿಲ್ಲ ಅಂತ ರಾಜಣ್ಣನಿಗೆ ಸ್ಪಷ್ಟವಾಗಿ ಹೇಳಿರುವುದು ರಾಜಣ್ಣ ಪೊಲೀಸರಿಗೆ ತಿಳಿಸಿದ್ದಾನೆ. ಸುನಿತಾ ಸಾಯುವ ಹಿಂದಿನ ದಿವಸ ಮಾತನಾಡಿರುವುದಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ರಾಜಣ್ಣ ಸುನಿತಾಳನ್ನ ಪ್ರೀತಿಸುತ್ತಿದ್ದ. ಹೀಗಾಗಿ ಅವನು ಸುನಿತಾಳನ್ನ ಕೊಲ್ಲಲು ಸಾಧ್ಯವಿಲ್ಲ ಅಂತ ಇನ್ಸ್ಪೆಕ್ಟರ್ ನಿರಂಜನ್ಗೆ ಅನಿಸಿತ್ತು. ಹೀಗಾಗಿ ಮತ್ತೆ ಇಮಾಮನ ಬಳಿ ಹೋಗಿ ಮತ್ತೆ ಅವನನ್ನ ವಿಚಾರಿಸಿದ್ದಾರೆ. ಆದ್ರೆ ಇಮಾಮನು ಕೂಡ ನಡೆದ ವಿಷಯವನ್ನ ಅಷ್ಟೇ ಹೇಳಿದ್ದಾನೆ. ಹೀಗಾಗಿ ಇಮಾಮನ ಮೇಲೂ ಕೂಡ ಇನ್ಸ್ಪೆಕ್ಟರ್ ನಿರಂಜನ್ಗೆ ಸಂಶಯ ಬಂದಿಲ್ಲ. ಯಾವುದಕ್ಕೂ ಒಮ್ಮೆ ಮೊಬೈಲ್ ಲೊಕೇಶನ್ ಅನ್ನ ಚೆಕ್ ಮಾಡಬೇಕೆಂದು ಮುಂದೆ ಇನ್ಸ್ಪೆಕ್ಟರ್ ನಿರಂಜನ್ ನಿರ್ಧಾರ ಮಾಡಿದ್ದಾರೆ. ಆಗ ಗೊತ್ತಾಗಿದ್ದೇ ಒಂದು ನಿಗೂಢ ಮಾಹಿತಿ ನೋಡಿ. ಹಿಂದಿನ ದಿನ ಅಂದ್ರೆ ಡಿಸೆಂಬರ್ 8ನೇ ತಾರೀಕು ಇಮಾಮ್ನ ಮೊಬೈಲ್ ಲೊಕೇಶನ್ ಸುಮಾರು 4 ಗಂಟೆಗೆ ಹೆಣ ಸಿಕ್ಕ ರೈಲ್ವೆ ಟ್ರ್ಯಾಕ್ ನಿಂದ ಕೇವಲ 50 ಮೀಟರ್ ದೂರದಲ್ಲಿರುವ ಒಂದು ಮನೆಯಲ್ಲಿ ಪತ್ತೆಯಾಗಿದೆ ಮತ್ತು ರಾಜಣ್ಣನ ಮೊಬೈಲ್ ಲೊಕೇಶನ್ ಅದೇ ಸಮಯದಲ್ಲಿ ಅವನು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಯಲ್ಲಿ ಲೊಕೇಟ್ ಆಗಿದೆ. ಇದರಿಂದ ನಿರಂಜನ್ಗೆ ಯಾಕೋ ಇಮಾಮನ ಮೇಲೆ ಸಂಶಯ ಜಾಸ್ತಿಯಾಗಿದೆ. ಹೀಗಾಗಿ ಲೊಕೇಶನ್ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಮತ್ತೆ ಇಮಾಮ್ ಬಳಿ ಹೋಗಿ ಹಿಂದಿನ ದಿವಸ 4 ಗಂಟೆಗೆ ನೀನು ಎಲ್ಲೇ ಇದ್ದೆ ಅಂತ ಕೇಳಿದ್ದಾರೆ. ಆಗ ಇಮಾಮ್, ಸಾರ್ ನಾನು ಫ್ಯಾಕ್ಟರಿಯಲ್ಲಿ ಇದ್ದೆ ಅಂತ ಸುಳ್ಳು ಹೇಳಿದ್ದಾನೆ. ಹಾಗಾದ್ರೆ ನಿನ್ನ ಮೊಬೈಲ್ ಲೊಕೇಶನ್ ರೈಲ್ವೆ ಟ್ರ್ಯಾಕ್ ನಿಂದ ಕೇವಲ 50 ಮೀಟರ್ ದೂರದಲ್ಲಿ ಯಾಕೆ ತೋರಿಸುತ್ತಿದೆ ಅಂತ ದಬಾಯಿಸಿದಾಗ ಇಮಾಮ್ ಬಾಯಿ ಬಿಟ್ಟಿದ್ದಾನೆ ನೋಡಿ. ಹೌದು ಸಾರ್, ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಿಜ ಹೇಳಬೇಕೆಂದ್ರೆ ನನಗೆ ಸುನಿತಾಳ ಮೇಲೆ ಕಾಲೇಜು ದಿನಗಳಿಂದಲೇ ತುಂಬಾನೇ ಆಸೆ ಇತ್ತು. ಹೇಗಾದರೂ ಮಾಡಿ ಅವಳನ್ನ ಅನುಭವಿಸಬೇಕು ಅಂತ ಮೊದಲಿನಿಂದಲೂ ಸ್ಕೆಚ್ ಹಾಕಿದ್ದೆ. ಆದ್ರೆ ಬಡ್ಡಿ ಮಗ ನನ್ನ ಸ್ನೇಹಿತ ರಾಜಣ್ಣ ಅವಳನ್ನ ಪ್ರೀತಿಸಿ ಮದುವೆಯಾಗುತ್ತೇನೆ ಅಂತ ಹೇಳುತ್ತಿದ್ದ. ಹೀಗಾಗಿ ಅವರನ್ನ ಮದುವೆ ಮಾಡಿಸಬೇಕು ಅಂತ ಸುಮ್ಮನೆ ನಾನು ನಾಟಕ ಆಡುತ್ತಿದ್ದೆ. ರಾಜಣ್ಣ ನನಗೆ ಸುನಿತಾಳ ಬಗ್ಗೆ ಎಲ್ಲವನ್ನ ಹೇಳುತ್ತಿದ್ದ. ಮೊನ್ನೆಯ ದಿವಸ ಕೂಡ ಅವಳು ತನ್ನ ಸ್ನೇಹಿತೆಯ ಮನೆಗೆ ಹೋಗುತ್ತಿರುವುದು ನನಗೆ ಚೆನ್ನಾಗಿ ಗೊತ್ತಾಗಿತ್ತು ಮತ್ತು ಫೋನ್ ಮಾಡುವುದಿಲ್ಲ ಅಂತ ಹೇಳಿದ್ದು ಕೂಡ ನನಗೆ ಮಾಹಿತಿ ಇತ್ತು. ಹೀಗಾಗಿ ಇದುವೇ ಒಳ್ಳೆಯ ಚಾನ್ಸ್ ಅಂತ ಅವಳ ಮನೆಯಿಂದ ಸುಮಾರು 50 ಮೀಟರ್ ದೂರ ಇದ್ದಾಗ ಅವಳ ಬಳಿ ಹೋಗಿ ಅರ್ಜೆಂಟ್ ಆಗಿ ರಾಜಣ್ಣ ನಿನಗೆ ಭೇಟಿಯಾಗಬೇಕು ಅಂತ ಹೇಳಿದ್ದಾನೆ ಅಂತ ಹೇಳಿ ನಾನು ರೈಲ್ವೆ ಹಳಿ ಬಳಿ ಇದ್ದ ಮನೆಗೆ ಕರೆದುಕೊಂಡು ಹೋಗಿ ಅವಳಿಗೆ ನೀರಿನಲ್ಲಿ ನಶೆಯನ್ನ ಬೆರೆಸಿ ಅವಳನ್ನ ಅನುಭವಿಸಿದ್ದೆ ಮತ್ತು ಎಲ್ಲಿ ಈ ವಿಷಯ ಗೊತ್ತಾಗುತ್ತದೆ, ನನ್ನ ಸ್ನೇಹಿತನಿಗೆ ಗೊತ್ತಾಗಬಹುದು ಅಂತ ಅವಳನ್ನ ಮುಗಿಸಬೇಕೆಂದು ನಿರ್ಧಾರ ಮಾಡಿ ಅವಳನ್ನು ಕತ್ತರಿಸಿ ಹಾಕಿದ್ದೆ. ಬೇಕು ಅಂತಾನೆ ರೈಲ್ವೆ ಟ್ರ್ಯಾಕ್ ಮೇಲೆ ಶವವನ್ನ ಎಸೆದರೆ ಯಾವುದಾದ್ರೂ ಒಂದು ಟ್ರೈನು ಅದರ ಮೇಲೆ ಹಾದು ಹೋಗಬಹುದು ಅಂತ ನನ್ನ ಅನಿಸಿಕೆ ಇತ್ತು. ಇದು ಸುಸೈಡ್ ಅಂತ ಆಗಬಹುದು ಅಂತ ನಾನು ಅಂದುಕೊಂಡಿದ್ದೆ. ದುರದೃಷ್ಟ ಅವತ್ತು ಯಾವುದೋ ಟ್ರೈನ್ ಕೂಡ ಆ ಟ್ರ್ಯಾಕ್ ಮೇಲೆ ಹೋಗಿಲ್ಲ. ಎಂದಿನಂತೆ ನಾನು ಮತ್ತು ರಾಜಣ್ಣ ಅದೇ ಹಾದಿಯ ಮೂಲಕ ಪ್ರತಿನಿತ್ಯ ಫ್ಯಾಕ್ಟರಿಗೆ ಹೋಗುತ್ತಿದ್ದೆವು. ನಾನು ಗೋಣಿ ಚೀಲದಲ್ಲಿ ಹಾಕಿಟ್ಟ ಶವ ನೋಡಿ ನಾನೇ ಬೆಚ್ಚಿ ಬಿದ್ದಿದ್ದೆ. ಬೇಕು ಅಂತಾನೆ ನಾನೇ ಮೊದಲಿಗೆ ಹೋಗಿ ನೋಡಿದ್ದೆ, ಯಾಕಂದ್ರೆ ನನ್ನ ಮೇಲೆ ಅನುಮಾನ ಬರಬಾರದು ಅಂತ. ಆದ್ರೆ ಹಾಳಾದ ಈ ಮೊಬೈಲ್ ಲೊಕೇಶನ್ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇರಲಿಲ್ಲ. ನಾನು ಮಾಡಿದ ಕೆಲಸ ಹಾಳು ಮಾಡಿತ್ತು ಅಂತ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ್ದಾನೆ.
ಹೌದು ಸ್ನೇಹಿತರೆ, ಸ್ವಂತ ಸ್ನೇಹಿತನ ಹುಡುಗಿಯ ಮೇಲೆ ಕಣ್ಣು ಹಾಕಿದ್ದ ಈ ಇಮಾಮ್ ಸಾಬ್ ಅನ್ನುವ ವ್ಯಕ್ತಿಯನ್ನ 2019 ಡಿಸೆಂಬರ್ 9 ನಡೆದ ಘಟನೆಯನ್ನ ರೆಕಾರ್ಡ್ ಮಾಡಿ ಮುಂದೆ ಅವನನ್ನ ಕೋರ್ಟ್ ನಲ್ಲಿ ಕೇಸ್ ಮಾಡಿಸಿ ಪ್ರಾಸಿಕ್ಯೂಷನ್ ನಡೆದಾಗ ಮುಂದೆ ಜಡ್ಜ್ ಅವನಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಿಸಿದ್ದರು. ಇಮಾಮನನ್ನು ನಂಬಿದಂತ ರಾಜಣ್ಣನಿಗೆ ಒಬ್ಬ ಮಿತ್ರ ಈ ತರ ದ್ರೋಹ ಮಾಡುತ್ತಾನೆ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ ಅಂತ ರಾಜಣ್ಣ ಹೇಳಿಕೊಂಡಿದ್ದಾರೆ. ಈಗಲೂ ರಾಜಣ್ಣ ಮದುವೆ ಮಾಡಿಕೊಳ್ಳದೆ ಅನಂತಪುರದ ಹತ್ತಿರ ಇರುವ ಗಂಗಾಲ್ ಕುಂಟ ಎಂಬ ಊರಿನಲ್ಲಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಇದು 2019ರಲ್ಲಿ ನಡೆದ ಒಂದು ಸತ್ಯ ಘಟನೆಯಾಗಿದೆ. ಇಂತಹ ಘಟನೆಗಳು ನಮ್ಮ ಸುತ್ತಮುತ್ತ ದಿನಂಪ್ರತಿ ನಡೀತಾನೆ ಇದ್ದಾವೆ ಸ್ನೇಹಿತರೆ. ಈ ಘಟನೆಯಿಂದ ಜೀವನದಲ್ಲಿ ಯಾವ ಪಾಠವನ್ನ ಕಲಿತೀರಿ ಅನ್ನೋದನ್ನ ದಯವಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.